ತುಳುನಾಡಿನ ಕಾರ್ಣಿಕ ಕ್ಷೇತ್ರ ಉರುವ ಬೋಳೂರು ಕೊರಗಜ್ಜೆ ಕ್ಷೇತ್ರದ 15ನೇ ವಾರ್ಷಿಕ ನೇಮೋತ್ಸವ ಶನಿವಾರ ವಿಜೃಂಭಣೆಯಿಂದ ನಡೆಯಿತು. ಕೋವಿಡ್ ಹಿನ್ನೆಲೆ ಈ ಬಾರಿ ಸಮಯದಲ್ಲಿ ಬದಲಾವಣೆಯನ್ನ ಮಾಡಲಾಗಿದ್ದು, ಸರ್ಕಾರದ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ವರ್ಷಂಪ್ರತಿ ರಾತ್ರಿ ನಡೀತಾ ಇದ್ದಂತಹ ನೇಮೋತ್ಸವ ಈ ಬಾರಿ ಹಗಲು ಹೊತ್ತಿನಲ್ಲಿ ನಡೆಯಿತು. ಮಧ್ಯಾಹ್ನ 12:30ಕ್ಕೆ ಶ್ರೀ ಚಾಮುಂಡಿ ಕತ್ತಲಕಾನ ಗುಳಿಗ ದೈವಿಗಳ ಗಗ್ಗರ ಸೇವೆ, ಮಧ್ಯಾಹ್ನ 1 ಗಂಟೆಯಿಂದ ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ 4:30ಕ್ಕೆ ಸ್ವಾಮಿ ಕೊರಗಜ್ಜನ ಕೋಲ ಸೇವೆ ಶ್ರದ್ಧಾ ಭಕ್ತಿಯಿಂದ ನಡೆದು ಸಾವಿರಾರು ಭಕ್ತರು ಅಜ್ಜನ ಗಂಧ ಪ್ರಸಾದ ಸ್ವೀಕರಿಸಿದ್ರು. ನಂತರ ಅಗಿಲು ಸೇವೆ, ಪ್ರಸಾದ ವಿತರಣೆ ಕೂಡ ನಡೆಯಿತು. ಇನ್ನು ಇದಕ್ಕೂ ಮೊದಲು ಕೊರಗಜ್ಜನ ಹಾಡಿನ ಮೂಲಕ ಜನಮನ ಗೆದ್ದ ಮಾಸ್ಟರ್ ಕಾರ್ತಿಕ್ಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು. ಜೊತೆಗೆ ಸಮಾಜದಲ್ಲಿರುವ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಬಡ ಹೆಣ್ಣು ಮಕ್ಕಳ ವಿವಾಹಕ್ಕೆ ಸಹಾಯ, ರಕ್ತದಾನ ಈ ರೀತಿಯಾಗಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವ ಸಲುವಾಗಿ ಕೊರಗಜ್ಜ ಜನಸೇವಾ ಟ್ರಸ್ಟ್ನ ಉದ್ಘಾಟನೆ ಕೂಡ ಈ ಸಂದರ್ಭ ನಡೆಯಿತು. ಕಾರ್ಪೊರೇಟರ್ಗಳಾದ ಜಗದೀಶ್, ಗಣೇಶ್ ಕುಲಾಲ್, ಕ್ಷೇತ್ರದ ಅಧ್ಯಕ್ಷರಾದ ರಾಜೇಶ್ ಉರ್ವ ಈ ಸಂದರ್ಭ ಉಪಸ್ಥಿತರಿದ್ದರು. ಪತ್ತು ಎಸಲು ಪುರ್ಪ ಪತ್ತದ ಸುಗಿ ಪಡು ನಿನನೇ, ಪತ್ತು ಎಸಲು ಪೂರ್ಪ ಪತ್ತದ ಸುಗಿ ಪಡು ನಿನನೇ, ಎನ್ನ ಮುಸುಳುಡು ನಿನ್ನ ಪಾದನ ದುನಿ ಪೊಂದು ನಿಜನೇ, ಕೊರಗತನಿಯ ಕೊರಗತನಿಯ ಬಾನದೇವಿ
ಅಬೋಲಿಗೆ ಸಿಂಗಾರಡೋ ಪರಾಗಂಟದ ರೂಪ ತುಳುನಾಡ ಮಂತ್ರ ದೇವತೆ ಕಾರ್ಣಿಕದ ಮೂರ್ತಿ ಗಗ್ಗಾರ ನಲಿಕೇನ ತೂಬಾಡೋ ಕೊಡಿ ಅಳಿತು ಬತ್ತೇರ ಉಸುಲುದ ಸತ್ತಿ ಮಾಮಲ್ಲ ಮಾಯೆ ಕಪ್ಪು ಮೋನೆಡು ಬಲ್ದು ಚುಕ್ಕಿಗ ಇರಬಲ್ದ ಮಣ್ಣಗ ಕಾಂತು ಬೈದನ ಬೆರಿಯ ಬತ್ತಾಗ